ರಾಜ್ಯದಲ್ಲಿ ಕೋವಿಡ್ ಎರಡನೇ ಅಲೆಯು ಪ್ರಾರಂಭವಾಗುತ್ತಿದ್ದು ಸುರಕ್ಷತಾ ಕ್ರಮಗಳನ್ನು ಪಾಲಿಸುವಂತೆ ಜಿಲ್ಲಾಡಳಿತ ಎಷ್ಟೇ ಸೂಚನೆ ನೀಡಿದರೂ ಸಾರ್ವಜನಿಕರು ಕೋವಿಡ್ ಸುರಕ್ಷತಾ ಕ್ರಮಗಳ ಬಗ್ಗೆ ಕ್ಯಾರೆ ಅನ್ನುತ್ತಿಲ್ಲ. ಈ ಹಿನ್ನೆಲೆ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಸ್ವತಃ ಕುಂದಾಪುರದಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ತೆರಳಿ ಮಾಸ್ಕ್ ಧರಿಸುವಂತೆ, ಸಾಮಾಜಿಕ ಅಂತರ ಕಾಪಾಡುವಂತೆ ಜಾಗೃತಿ ಮೂಡಿಸಿದ್ದಾರೆ. ಮಾಸ್ಕ್ ಧರಿಸದೆ ನಿರ್ಲಕ್ಷ್ಯ ವಹಿಸುವವರನ್ನು ಎಚ್ಚರಿಸಿ ದಂಡ ಕಟ್ಟುವಂತೆ ಸೂಚಿಸಿದ್ದಾರೆ. ಮಾಸ್ಕ್ ಧರಿಸದೆ ಸಂಚರಿಸುವ ನಾಗರಿಕರು, ರಿಕ್ಷಾ ಇತ್ಯಾದಿ ವಾಹನ ಸವಾರರನ್ನು ತಡೆದು ನಿಲ್ಲಿಸಿ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಕುಂದಾಪುರ ರಸ್ತೆಯುದ್ದಕ್ಕೂ ವಿದ್ಯಾರ್ಥಿಗಳ ಸಮೂಹವನ್ನು ನಿಲ್ಲಿಸಿಕೊಂಡು ಕೊರೋನಾ ನಿಯಂತ್ರಣದಲ್ಲಿ ವಿದ್ಯಾರ್ಥಿಗಳ ಪಾತ್ರದ ಬಗ್ಗೆ ಮನಮುಟ್ಟುವಂತೆ ವಿವರಿಸಿ ಜಾಗೃತಿ ಮೂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರಾದ ಕೆ ರಾಜು, ತಹಶೀಲ್ದಾರ್ ಆನಂದಪ್ಪ ನಾಯಕ್, ಎಸ್ಐ ಸದಾಶಿವ ಗವರೋಜಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಯಾರೇ ಕಸ್ಟಮರ್ ಬಂದ್ರೆ ನಾನು ಡೈಲಿ ಹಾಕೊಳ್ತೇನೆ, ಮತ್ತೆ ಯಾರಿಗೂ ಮತ್ತೆ ಯಾರು ಬಂದ್ರೆ ಒಂದು ಸ್ಯಾನಿಟೈಸರ್ ಹಾಕೊಳ್ತೇನೆ. ಕಸ್ಟಮರ್ ಯಾರೇ ಬಂದ್ರು ಇಲ್ಲ 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 ಮಾಸ್ಕ್ ನಾವು ಒಬ್ಬರೇ ಇದೆ, ನಾನು ಮನೇಲಿ ಕೂತ್ಕೊಂಡೆ ಹಾಕೊಳ್ಳೋದಿಲ್ಲ. ನಾನು ಯಾರೇ ಹೆರ್ಬೋದು ಮಾಸ್ಕ್ ಇಟ್ಕೊಂಡು ಇಲ್ವಲ್ಲ, ನೀವು ಹೋಗ್ಲಿ ಹಾಕೋದಿರ್ಲಿ. ಮಾತಾಡೋದು ಕೇಳ್ತ ನನ್ನ ಮಾತು ಇಲ್ಲಿ ಕೇಳ್ತಾ ಇದೆಯಾ? ಮಾಸ್ಕ್ ಹಾಕೊಂಡು ಮಾತಾಡೋದು ಕೇಳೋದಿಲ್ವಾ? ದಂಡ ನಿಮ್ಮ ಅಂಗಡಿ ಆಗಿದೆ. ಈಗ ನೀವು ನೋಡಿರ್ಬೋದು, ಕಾಪು ಮಾರಿ ಪೂಜೆ ಅದರಲ್ಲಿ ಬಹಳ ಅತ್ಯಂತ ಶಿಸ್ತಿನಿಂದ ಜನ ಪಾಲ್ಗೊಂಡಿದ್ದಾರೆ. ಒಂದು ಅವಧಿಗೆ ಧಾರ್ಮಿಕ ಕಾರ್ಯಕ್ರಮಕ್ಕೆ 500ಕ್ಕಿಂತ ಹೆಚ್ಚು ಜನ ಇರಬಾರ್ದು ಅಂತ ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳು ಚಾಚು ತಪ್ಪದೆ ಪಾಲನೆ ಮಾಡಿದ್ದಾರೆ. ಮಾಸ್ಕ್ ಇಲ್ಲದೆ ಇರೋರನ್ನ ದೇವಸ್ಥಾನದೊಳಗೆ ಬಿಡಲಿಲ್ಲ, ಸ್ಯಾನಿಟೈಸ್ ಮಾಡ್ಕೊಂಡು ಹೋಗಬೇಕು, ಇವೆಲ್ಲ ಸ್ಟ್ರಿಕ್ಟ್ ಏನು ನಾರ್ಮ್ಸ್ ಇದೆ ಅವೆಲ್ಲವನ್ನ ಫಾಲೋ ಮಾಡಿದ್ದಾರೆ. ಕೊಲ್ಲೂರಿನಲ್ಲೂ ಅದೇ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಒಂದು ಅವಧಿಗೆ ಎಟ್ ಎ ಟೈಮ್ 500ಕ್ಕಿಂತ ಹೆಚ್ಚು ಜನ ಸೇರ್ಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಭಕ್ತಾದಿಗಳು ಬಂದರೆ ಪೂಜೆ ಮಾಡಿ ಹೋಗಬೇಕು. ಆ ಥರದ್ದು ಉತ್ಸವಕ್ಕೆ ಅಲ್ಲಿ ಸಾರ್ವಜನಿಕರಿಗೆ ಅವಕಾಶವನ್ನು ಕೊಡೋದಿಲ್ಲ. ಲಾಸ್ಟ್ ಇಯರ್ ಸಾರ್ವಜನಿಕರಿಗೆ ಅವಕಾಶವನ್ನು. ಇನ್ನು ಬಹಳ ಮುಖ್ಯವಾಗಿ